ಮಂಗಳೂರಿನ ಹಂಪನಕಟ್ಟೆಯಲ್ಲಿ ದಿ ಮಂಗಳೂರು ಕ್ಯಾಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ನ ನವೀಕೃತ ಕಟ್ಟಡದ ಉದ್ಘಾಟನಾ ಸಮಾರಂಭ ಜರುಗಿತು. ಗ್ರಾಹಕರಿಗೆ ಅತ್ಯುತ್ತಮ ಸೇವೆಯನ್ನು ನೀಡುತ್ತಾ ಬಂದಿರುವ ಮಂಗಳೂರಿನ ಹಂಪನಕಟ್ಟೆಯಲ್ಲಿ ದಿ ಮಂಗಳೂರು ಕ್ಯಾಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ನ ನವೀಕೃತ ಕಟ್ಟಡದ ಉದ್ಘಾಟನಾ ಸಮಾರಂಭ ನಡೆಯಿತು. ಬ್ರಾಂಚ್ ಸಪೋರ್ಟ್ ಡೈರೆಕ್ಟರ್ ಡಿಜೆ ಪತ್ರಾವ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಮಿಲಾಗ್ರಿಸ್ ಚರ್ಚ್ನ ಧರ್ಮಗುರು ರೆವರೆಂಡ್ ಫಾದರ್ ಬೋನವೆಂಚರ್ ನಜರತ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಆಶೀರ್ವಚನ ನೀಡಿದರು. ಪ್ರಪ್ರಥಮವಾಗಿ ನಾವು ಓದುವುದು MCC ಬ್ಯಾಂಕ್ ಅಂತ. MCC ಅದು ಮೊದಲು ಬರ್ತದೆ, ಅದರ ನಂತರ ಬ್ಯಾಂಕ್ ಬರುವುದು. M ಅಂತ ಹೇಳುವಾಗ ಮಂಗಳೂರು, C ಅಂತ ಹೇಳುವಾಗ ಕ್ಯಾಥಲಿಕ್, ಮತ್ತೊಂದು ಕೋಆಪರೇಟಿವ್. ಬಹುಶಃ 3 ಲೆಟರ್ಸ್ನಲ್ಲಿ ನಾವು ಮಾಡಬೇಕಾದ ಎಲ್ಲ ವ್ಯವಸ್ಥೆ ಉಂಟು. ಮಂಗಳೂರು ಅಂತ ಹೇಳುವಾಗ ಪ್ರತಿಷ್ಠಿತ ಈ ಊರು ಪಟ್ಟಣ. ಮಂಗಳೂರಿನ ಜನತೆ ಬುದ್ಧಿವಂತರು, ಶ್ರಮಜೀವಿಗಳು, ಪ್ರಾಮಾಣಿಕರು ಹಾಗೂ ಸತ್ಯನಿಷ್ಠೆಯಿಂದ ಬಾಳುವರು. ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಆಡಳಿತ ಮಂಡಳಿಯ ದಿಟ್ಟ ನಿರ್ಧಾರದಿಂದ ಉತ್ತಮ ಸೇವೆಯನ್ನು ನೀಡಲು ಹಾಗೂ ಗ್ರಾಹಕರ ಪ್ರೀತಿ ವಾತ್ಸಲ್ಯಕ್ಕೆ ಕಾರಣಕರ್ತರಾಗಲು ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಪ್ರಯುಕ್ತ ನಮ್ಮ ಅಧ್ಯಕ್ಷರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲರ ಪರವಾಗಿ ವಂದನೆಗಳು. ಇದೇ ವೇಳೆ ಚೇರ್ಮನ್ ಅನಿಲ್ ಲೋಪೋ ಅವರು ಲಿಫ್ಟ್ ಅನ್ನ ಉದ್ಘಾಟಿಸಿದ್ರು. ಈ ವೇಳೆ ಜನರಲ್ ಮ್ಯಾನೇಜರ್ ಸುನಿಲ್ ಮೆನೇಜರ್ಸ್, ಡಿಜಿಎಂ ರಾಜ್ ಮೆನೇಜರ್ಸ್, ವೈಸ್ ಚೇರ್ಮನ್ ಜೆರಾಲ್ಡ್ ಜುಡಿ ಡಿಸಿಲ್ವಾ, ಮ್ಯಾನೇಜರ್ ಬ್ಲಾಂಚ್ ಫೆರ್ನಾಂಡಿಸ್ ಸೇರಿದಂತೆ ಬ್ಯಾಂಕ್ನ ಸಿಬ್ಬಂದಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದಿ ಮಂಗಳೂರು ಕ್ಯಾಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ಗ್ರಾಹಕರಿಗೆ ಅತ್ಯುತ್ತಮ ಸೇವೆಯನ್ನ ನೀಡುತ್ತಾ ಬಂದಿದೆ. ಇನ್ನು ಶಿಕ್ಷಣ ಸಾಲ, ವ್ಯವಹಾರಗಳ ಸಾಲ ನೀಡುವ ಮೂಲಕ ಗ್ರಾಹಕರ ಅಚ್ಚುಮೆಚ್ಚಿನ ಬ್ಯಾಂಕ್ ಎಂಬ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ. ಶರಸಾನ್ಯನ್ V4 ನ್ಯೂಸ್ ಮಂಗಳೂರು.